ಮಂಗಳೂರಿನ ಬೋಳೂರಿನ ಬತ್ತೇರಿ ಫ್ರೆಂಡ್ಸ್ ಆಯೋಜಿಸಿರುವ ಪ್ರೊ ಕಬಡ್ಡಿ ಸ್ಪರ್ಧೆ ಕುರಿತಂತೆ ಬಾಲಿವುಡ್ನ ಖ್ಯಾತ ಕಾಮಿಡಿ ನಟ ಜಾನಿ ಲಿವರ್ ತಮ್ಮ ಹಾಸ್ಯದ ಮೂಲಕ ಕಬಡ್ಡಿ ಕ್ರೀಡೆಯನ್ನ ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದ್ದಾರೆ. ಕಬಡ್ಡಿ ಆಟದಲ್ಲಿನ ಸನ್ನಿವೇಶವನ್ನ ಹಾಸ್ಯದ ಮೂಲಕ ವಿವರಿಸಿರುವ ಅವರು 3 ಆಟಗಳ ಖುಷಿಯನ್ನ ಕಬಡ್ಡಿ ಅನ್ನುವಂತ ಒಂದೇ ಕ್ರೀಡೆಯಲ್ಲಿ ಕಾಣಬಹುದು ಅಂತ ಹೇಳಿದ್ದಾರೆ. ಕ್ರಿಕೆಟ್, ಫುಟ್ಬಾಲ್, WWF ಆಟದ ಮಜಾ ಒಂದೇ ಆಟದಲ್ಲಿ ಬರುತ್ತೆ. ನೋಡಿ, ಪ್ರೋತ್ಸಾಹಿಸಿ, ಖುಷಿ ಅನುಭವಿಸಿ ಅಂತ ಜಾನಿ ಲಿವರ್ ಹೇಳಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಜಾನಿ ಲಿವರ್ ಬತ್ತೇರಿ ಫ್ರೆಂಡ್ಸ್ ಬೋಲೂರ್ ಮಕ್ಕಳು ಒಂದು ಪ್ರೋ ಕಬಡ್ಡಿ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಿದ್ದಾರೆ. ಸೊ ಪ್ಲೀಸ್ ಗೋ ಅಂಡ್ ವಾಚ್ ಇಟ್, ಯು ವಿಲ್ ಎಂಜಾಯ್. ಐ ಆಮ್ ಟೆಲಿಂಗ್ ಯು, ಕಬಡ್ಡಿ ಇಸ್ ಮೈ ಫೇವ್ರೆಟ್ ಗೇಮ್. ಎನ್ನ ಫೇವ್ರೆಟ್ ಗೇಮ್ ಸುಳ್ಳು ಅನ್ಪಿದ್ದಾನೆ. ಮಜಾ ಆಡ್ಕೊಂಡು ಕೈ ಅರೆ ಮಜಾ ಆಡ್ಕೊಂಡು ಮೂಜಿ ಗೇಮ್ದ ಒಂದೇ ಗೇಮ್ ಮಜಾ ಆಡ್ಕೊಂಡು ಕಬಡ್ಡಿ ಕ್ರಿಕೆಟ್, ಫುಟ್ಬಾಲ್, WWF ಮೂಜಿ ಗೇಮ್ದ ಮಜಾ ಕಬಡ್ಡಿ ತಿರುಗಿ ತಿಕ್ಕೊಂಡು ಅದಕ್ಕೋಸ್ಕರ ಪೋಲೆ ತೂಲೆ ಎಂಜಾಯ್ ಮಲ್ ಪ್ಲೇ. Go and encourage all the players. Okay? Kandipa poda. Bulurchi. Bye. Enjoy. Bulloro Kabaddi Tournament. Jindabad. Bye-bye.